ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನ ಪ್ರತಿ ವರ್ಷ ನಡೆಸಿಕೊಂಡು ಬರುತ್ತಿರುವ ಆಳ್ವಾಸ್ ಪ್ರಗತಿ 2023 ಉದ್ಯೋಗ ಮೇಳ ಅಕ್ಟೋಬರ್ 6 ಮತ್ತು 7ರಂದು ನಡೆಯಲಿದೆ ಎಂದು ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನದ ವ್ಯವಸ್ಥಾಪಕ ಟ್ರಸ್ಟಿ ವಿವೇಕ್ ಆಳ್ವಾ ತಿಳಿಸಿದ್ದಾರೆ. ಮಂಗಳೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಆಳ್ವಾಸ್ ಪ್ರಗತಿ 2023 ಉದ್ಯೋಗ ಮೇಳದಲ್ಲಿ ಈಗಾಗಲೇ 192 ಪ್ರಮುಖ ಕಂಪನಿಗಳು ನೋಂದಣಿಗೊಂಡಿದ್ದು 13,605 ಉದ್ಯೋಗಾವಕಾಶಗಳನ್ನು ಒದಗಿಸಲಿವೆ. ಅಕ್ಟೋಬರ್ 6ರಂದು ಬೆಳಗ್ಗೆ ಮೂಡಬಿದರೆ ಶಾಸಕ ಉಮಾನಾಥ ಕೋಟ್ಯಾನ್ ಉದ್ಯೋಗ ಮೇಳಕ್ಕೆ ಚಾಲನೆ ನೀಡಲಿದ್ದಾರೆ. ಶಾಸಕ ಹರೀಶ್ ಪೂಂಜಾ ಮತ್ತು ಡಿ ವೇದವಾಸ್ ಕಾಮತ್ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ. ಯುಎಇ ಮೂಲದ ಬುರ್ಜಿಲ್ ಹೋಲ್ಡಿಂಗ್ಸ್ನ ಮಾನವ ಸಂಪನ್ಮೂಲ ಸಮೂಹ ಮುಖ್ಯಸ್ಥ ಡಾಕ್ಟರ್ ಸಂಜಯ್ ಕುಮಾರ್, ಅಲೆಂಬಿಕ್ ಫಾರ್ಮಾಸ್ಯೂಟಿಕಲ್ಸ್ನ ಮಾನವ ಸಂಪನ್ಮೂಲ ಸಹ ಉಪಾಧ್ಯಕ್ಷ ಅರವಿಂದ ತ್ರಿಪಾಠಿ, ಫ್ಯಾಕ್ಟ್ ಸೆಟ್ ಸಿಸ್ಟಮ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ನ ಉಪಾಧ್ಯಕ್ಷ ಹಾಗೂ ಭಾರತ ಮತ್ತು ಫಿಲಿಪೈನ್ಸ್ ಟ್ಯಾಲೆಂಟ್ ಅಕ್ವಿಸಿಷನ್ ಸಹ ನಿರ್ದೇಶಕರಾದ ಅನುಪಮ್ ರಂಜನ್ ವಿಶೇಷ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ. ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನದ ಅಧ್ಯಕ್ಷ ಡಾಕ್ಟರ್ ಮೋಹನ್ ಆಳ್ವಾ ಅಧ್ಯಕ್ಷತೆ ವಹಿಸಲಿದ್ದಾರೆ ಎಂದು ಅವರು ಹೇಳಿದರು. ದೂರದ ಊರುಗಳಿಂದ ಬರುವ ಅಭ್ಯರ್ಥಿಗಳಿಗೆ ಅಕ್ಟೋಬರ್ 5ರಿಂದ ವಾಸ್ತವ್ಯದ ವ್ಯವಸ್ಥೆ ಕಲ್ಪಿಸಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಮೊಬೈಲ್ ಸಂಖ್ಯೆ 9008907716 ಹಾಗೂ 9663190590ಗೆ ಸಂಪರ್ಕಿಸಬಹುದು. ITI, PUC ಮತ್ತು SSLC ಹಾಗೂ ಇದಕ್ಕಿಂತ ಕೆಳ ವಿದ್ಯಾರ್ಹತೆಯನ್ನು ಅಭ್ಯರ್ಥಿಗಳು ಹೊರತುಪಡಿಸಿ ಎಲ್ಲರಿಗೂ ನೋಂದಣಿ ಕಡ್ಡಾಯವೆಂದು ವಿವೇಕ್ ಆಳ್ವಾ ತಿಳಿಸಿದರು. ನಮ್ಮ ಮೂಲ ಉದ್ದೇಶ ಏನು ಹೇಳಿದರೆ, ಆದಷ್ಟು ಗ್ರಾಮೀಣ ಭಾಗದ ಮಕ್ಕಳಿಗೆ ಉದ್ಯೋಗ ನೀಡಬೇಕು, ಅವರಿಗೆ ಕೂಡ ಮೊದಲೇ ಮಾಹಿತಿ ಬರಬೇಕು. ಆ ಕಾರಣಕ್ಕೆ ನಮ್ಮ ಇಂಟರ್ನೆಟ್ ಸೈಟ್ ಇರಲಿ, ಆ ಪುಸ್ತಕಗಳು ಏನು ನಿಮ್ಮ ಕೈಯಲ್ಲಿದೆ ಅದು ನಾಳ್ದು ಆಲ್ಮೋಸ್ಟ್ ಒಂದು 8,000 ಪುಸ್ತಕಗಳು ಅದನ್ನು ನಾವು ಎಲ್ಲ ಮಕ್ಕಳಿಗೆ ನೀಡ್ತಿದ್ದೇವೆ. ಸೊ ಅದರ ಮುಖಾಂತರ ಅವರಿಗೆ ಮಾಹಿತಿ ಮೊದಲೇ ಪಡಿತಾರೆ. ಈ ಮಾಹಿತಿ ಪಡೆಯೋದು ಭಾರಿ ಅಗತ್ಯ. ಯಾಕೆ ಹೇಳಿದ್ರೆ ಸುಮ್ಮನೆ ಅಲ್ಲಿ ನೇರವಾಗಿ ಬರೋದಲ್ಲ. ನಾನು ನಿಮ್ಮ ಮುಖಾಂತರ ಕೂಡ ವಿನಂತಿ ಮಾಡ್ತಿದ್ದೇನೆ, ಎಲ್ಲ ಮಕ್ಕಳು ಯಾರು ಇದಕ್ಕೆ ಉದ್ಯೋಗ ಮೇಳಕ್ಕೆ ಬರ್ತಿದ್ದಾರೆ, ಈ ಉದ್ಯೋಗ ಮೇಳ ಕೇವಲ ಒಂದು ಫ್ರೆಷರ್ಸ್ಗೆ ಮಾತ್ರ ಅಲ್ಲ, ಈ ಉದ್ಯೋಗ ಮೇಳ ಈವನ್ ಎಕ್ಸ್ಪೀರಿಯನ್ಸ್ಡ್ ಸ್ಟಾಫ್ಗಳು ಕೂಡ ಅದಕ್ಕೆ ಉಪಯೋಗ ಮಾಡ್ಬೋದು. ಆದರೂ ಮೊದಲು ಅವರು ಅಂಥ ಎಲ್ಲ ಮಾಹಿತಿಯನ್ನು ಪಡ್ಕೊಂಡು ಅವ್ರು ಬರಬೇಕು. ಯಾಕೆ ಹೇಳಿದರೆ ಸ್ವಲ್ಪ ಅವರು ಪ್ಲ್ಯಾನ್ ಮಾಡ್ಬೋದು. ಈಗ 200 ಕಂಪನೀಸ್ ಇರುವಾಗ ನ್ಯಾಚುರಲಿ ಅವ್ರಿಗೆ ಗೊತ್ತಿರೋದಿಲ್ಲ ಎಲ್ಲಿ ಹೋಗ್ಬೇಕಂತ. ಇದರಲ್ಲಿ ಅವ್ರು ಜಾಟ್ ಡೌನ್ ಮಾಡ್ಬೋದು, ಯಾವುದೆಲ್ಲ ಕಂಪನಿಗಳಿಗೆ ಒತ್ತು ಕೊಡಬೇಕಂತ ಆ ಒಂದು ಮುಂದೆ ಅವರು ಪ್ಲ್ಯಾನ್ ಮಾಡ್ಬೋದು. ಸೊ ಆ ಕಾರಣಕ್ಕೆ ಎಲ್ರಿಗೂ ನನ್ನ ವಿನಂತಿ ಏನು ಹೇಳಿದರೆ, ಮೊದಲು ನೀವು ಅದನ್ನು ಆ ಸಿದ್ಧತೆ ನೀವುಗಳು ಮಾಡಿ. ಯಾಕೆ ಹೇಳಿದರೆ ಆ ಸಿದ್ಧತೆ ಮಾಡಿದರೆ ಮಾತ್ರ ನಿಮಗೆ ಪ್ರಯೋಜನಕಾರಿ ಆಗ್ತದೆ, ಇಡೀ ಉದ್ಯೋಗ ಮೇಳ ಪ್ರಯೋಜನಕಾರಿ ಆಗ್ತದೆ.